ಸೊಲ್ಮಿಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತಾನಿಲೆಟ್ಟು ಫೆಬ್ರವರಿ 1 ಸುಳ್ಳಿಯಡ್ದು ಶುರುವಾಯಿನ ಮನ್ರೇಗಾ ಬಚಾವೋ ಸಂಗ್ರಾಮ್ ಪಾದಯಾತ್ರೆ ಗುರುವಾರ ಜಿಲ್ಲಾ ಕೇಂದ್ರ ಆದುಪ್ಪುನ ಕುಡ್ಲಗ ಮುಟ್ಟುದುಂಡು. ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಸಾರ್ವಜನಿಕ ಸಭೆಟು ಪಾಲ್ಗೊಳ್ಳುತ್ತಿದ್ದರು. ಮನ್ರೇಗಾ ಬಚಾವೋ ಸಂಗ್ರಾಮ್ ಪಾದಯಾತ್ರೆಯನ್ನು ಫೆಬ್ರವರಿ 1 ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸುಳ್ಳಿಯಡ್ದು ಶುರು ಮಲ್ತದಿತ್ತದು. ಗುರುವಾರ ಪಾದಯಾತ್ರೆ ಜಿಲ್ಲಾ ಕೇಂದ್ರ ಆದುಪ್ಪನ ಕುಡ್ಲಗ ಬತ್ತದ ಅಖೇರಿಯಾಂಡು ಕುಡ್ಲಾನಗರುಡು ಸಾರ್ವಜನಿಕ ಸಭೆ ಅಟ್ಟಣೆ ಮಲ್ತದಿತ್ತದು. ಸಭೆದ ದುಂಬತ್ತ ಲಾಲ್ಬಾಗ್ ಸಿಗ್ನಲ್ದ ಅಲ್ಪದ ಮಹಾತ್ಮ ಗಾಂಧೀಜಿಯರ್ನ ಮೂರ್ತಿಗೆ ಮಾಲೆ ಪಾಡ್ದು ಮರ್ಯಾದೆ ಸಂದಾಯರು. ರಾಜ್ಯದ ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಾದ ಪಾತಿರ್ದು ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ ಪ್ರಧಾನಿ ನರೇಂದ್ರ ಮೋದಿ ಪಿದೈ ದೇಶಗೂ ಪೋಯಿನ ಪುರ್ತುಡ್ಲ ಮಹಾತ್ಮ ಗಾಂಧೀಜಿಯರ್ನ ಮೂರ್ತಿಗೂ ಸಾಷ್ಟಾಂಗ ನಮಸ್ಕಾರ ಮಲ್ಪುವೆರು. ಇಂಚಿಪ್ಪ ನಡತಿನ ಅಲಿಪ್ತ ಸಭೆಕ ಬೈದಿನ ಪಿದೈ ದೇಶದ ನಾಯಕರು ರಾಜ್ಘಾಟ್ಗೆ ಪೋದು ಮಹಾತ್ಮ ಗಾಂಧಿ ಸಮಾಧಿಗೆ ಕೈ ಮುಗಿತೇರು. ಅಂಡ ಮಹಾತ್ಮ ಗಾಂಧಿ ಪುದರಡುಪ್ಪುನ ಒಂಜೆ ಒಂಜಿ ಯೋಜನೆ ಮನ್ರೇಗನು ತಿದ್ದುದು ಮಹಾತ್ಮ ಗಾಂಧಿ ಪುದರನೆ ಅಳಿತುಪಾಡನ ಪ್ರಯತ್ನ ಕೇಂದ್ರ ಸರ್ಕಾರದ್ದು ನಡೆತಿದಂಡ. ಈ ಯೋಜನೆಗೆ ವಿಬಿಜಿ ರಾಮ್ಜಿ ಪನ್ಪುನ ಪುದರನ ಬಿಜೆಪಿ ದುಂಬಾಳ್ತಿದ ಕೇಂದ್ರ ಸರ್ಕಾರ ಬಾರಿ ಉಪಾಯೋಡು ಕೊರ್ತನು. ಈ ಯೋಜನೆಡುಪುನ ರಾಮ ಪನ್ಪುನವು ದಶರಥ ಕೌಶಲ್ಯರ್ನ ಮಗೆ ರಾಮ್ಯತ್, ಸೀತಾಮಾತೆನ ಕಂಡನಿ ರಾಮ್ಯತ್, ಬಿಜೆಪಿ ದಕ್ಲಿನ ನಾಥೂರಾಮ ಗೋಡ್ಸೆನೇ ರಾಮೆ ಓಟಗಾದ ಮೋದಿ ಕನತಿನ ರಾಮೆ ಆದುಲ್ಲೆಂದು ಆರ್ದೂರಿಯರು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಪುದರನ ಇತಿಹಾಸಡ್ದು ದೆತ್ತಪಾಡು ನೇತ ಒಟ್ಟುಗು ಪಂಚಾಯತ್ ರಾಜ್ ವ್ಯವಸ್ಥೆನ ಬೂರ್ನಂಚ ಮಲ್ಪನ ಕೆಲಸ ಮಲ್ತದಂಡ. ಮಹಾತ್ಮ ಗಾಂಧಿನ ರಡ್ಡನೆ ಸರ್ತಿಗ ಕೆರ್ಪನ ಕೆಲಸ ಒಂಜಿ ವ್ಯವಸ್ಥೆಡ ನಡತದನೆಂದು ವಿನಯ್ ಕುಮಾರ್ ಸೊರಕೆ ದೂರಿಯರು. ಜಿಲ್ಲಾ ಕಾಂಗ್ರೆಸ್ ಗುರುಕಾರಿ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ದುಂಬದ ಶಾಸಕರು ಜೆಆರ್ ಲೋಬೋ ಇಂಚ ಪಕ್ಷದ ನಾಯಕರು ಸಭೆಟಿತ್ತರು. ಕೇಂದ್ರ ಸರ್ಕಾರ ತಂದಿರುವಂತಹ ಹೆಸರು ದಶರಥನ ಮಗ ರಾಮ ಅಲ್ಲ, ಅಥವಾ ಕೌಶಲ್ಯನ ಮಗ ರಾಮ ಅಲ್ಲ, ಅಥವಾ ಇವತ್ತು ಸೀತಾದೇವಿಯ ಗಂಡ ರಾಮ ಅಲ್ಲ. ಇವತ್ತು ಇದು ಬರೇ ಚುನಾವಣೆಗೋಸ್ಕರ ಮಹಾತ್ಮ ಗಾಂಧೀಜಿಯವರು ಪೂಜಿಸುವಂತ ರಾಮ ಅಲ್ಲ, ನಾಥೂರಾಮ್ ಗೋಡ್ಸೆಯ ರಾಮ. ಇದು ಚುನಾವಣೆಗೋಸ್ಕರ ಮೋದಿ ಅವರು ತಂದಿರುವಂತ ಓಟಿಗೋಸ್ಕರ ಮಾಡಿರುವಂತ ರಾಮ ಇದು. ಇದನ್ನ ಈ ಒಂದು ಮಹಾತ್ಮ ಗಾಂಧೀಜಿಯವರ ಇತಿಹಾಸವನ್ನು ತೆಗೆದು ಹಾಕುವಂತ ಸಮಯದಲ್ಲಿ ನಮ್ಮ ಪಂಚಾಯತ್ ಅನ್ನ ಈವಾಗಲೇ ಕೇಂದ್ರ ಸರ್ಕಾರ ಶಿಥಿಲಗೊಳಿಸುವಂತ ಕೆಲಸ ಕಾರ್ಯ ಮಾಡಿದೆ. ಹೆಚ್ಚು ನಿಮಿಷ 15ನೇ ಹಣಕಾಸು ಇನ್ನೂ ಕೂಡ ಬಂದಿಲ್ಲ ಪಂಚಾಯತಿಗೆ. ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯ 9/11 ಸಮಸ್ಯೆ ಏನಿತ್ತು, ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು, ಪಾರ್ಲಿಮೆಂಟ್ ನಲ್ಲಿ ಅದಕ್ಕೆ ಅಮೆಂಡ್ಮೆಂಟ್ ತಂದು ವಾಪಸ್ ಅಧಿಕಾರವನ್ನು ಕೊಡಬಹುದಾಯ್ತು. ಆದ್ರೆ ಅದನ್ನು ಕಿತ್ತುಕೊಡುವಂತ ಕೆಲಸ ಕಾರ್ಯವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಬೇತ ಧರ್ಮದ ಜವಣನ ಒಟ್ಟುಗು ಪದರಾಡಾತಿನ ಸುರತ್ ಕಲ್ಡು ಕಲ್ತೊಂದಿತ್ತಿನ ವೈಶಾಲಿ ಪನ್ಪುನ ಜವಂದಿನ ಅಪ್ಪೆ ಅಮ್ಮೇರು ಕುಡ್ಲಡು ಸುದ್ದಿ ಕುಟ್ಟುಡು ದುಕ್ಕೊಡು ಪಾತೆರ್ದು ಎಂಕ್ಲೆಗು ನ್ಯಾಯ ಬೋಡು ಕೇರಳ ಪೊಲೀಸ್ ಎರಡಿದು ಎಂಕ್ಲೆಗು ನ್ಯಾಯ ತಿಕ್ಕುಜಿಂದ ಸಂಶಯ ತೋಜಾತೆರು. ಸುರತ್ ಕಲ್ದ ಬರವು ಕಲ್ತೊಂದು ಪೀಜಿಡು ವಾಸು ಮಲ್ತೊಂದಿತ್ತಿನ ಬೇತೆ ಧರ್ಮದ ಜವಣನೊಟ್ಟುಗು ಪೋದು ತೋಜಂದೆ ಆಯ್ನ ವೈಶಾಲಿ ಪನ್ಪನ ಜವಂದಿನ ಅಪ್ಪೆ ಒಕ ಅಮ್ಮೇರು ಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿ ಕುಟ್ಟುಡು ಪಾತಿರ್ದು ಈ ಬಗೆಟ್ ಕಣ ನೀರು ಜಪುಡಾದಿರು. ಎಂಕ್ಲೆಗು ನ್ಯಾಯ ಬೋಡು ಕೇರಳ ಪೊಲೀಸ್ ಹಿಡಿದು ಎಂಕ್ಲೆಗು ನ್ಯಾಯ ತಿಕ್ಕುಜಿ. ಎಂಕ್ಲಿನ ಮಗಲಿನ ನಾಡೊಂದು ಕೇರಳದ ವಯನಾಡುಗು ಪೋಯ ಅಂಡ ಎಂಕ್ಲಿನ ಒಟ್ಟುಗು ಬರ್ಪೆಂದು ಬರೆದು ಕೊರ್ನ ಮಗಲು ವೈಶಾಲಿ ವಯನಾಡು ಪೊಲೀಸ್ ಇರ್ಬೊಕ್ಕ ಆಣನ ಕಡೆ ತಕ್ಲಿನ ಪಾತ್ರುಲಿನ ಕೇಂದು ಇಲ್ಲಡ ಬರಿಯರೆ ಕೇನೊಂದಿಜ್ಜಾಲ ಎಸ್ಡಿಪಿಐ ದಕ್ಲಿನ ಕೈ ಬೊಕ ಲವ್ ಜಿಹಾದ್ ನಡೆತದನೆಂದು ಬೀಜರ್ ತೆರಿಪಾಯರು. ವೈಶಾಲಿನ ಅಮ್ಮೀರ್ ವಿಶ್ವನಾಥ ಬೊಕ ಅಪ್ಪೆ ಲತಾ ಪಾತಿರ್ದು ಎಂಕ್ಲೆನ ಒಟ್ಟುಗು ಪೊರ್ಲುಡು ಪಾತಿರ್ದಿನ ಮಗಲು ಐಡ್ದು ಬೊಕ ಬರಿಯರೆ ಆಪುಜಿ ಪಂತಲು ಎಂಕ್ಲೆನ ಒಟ್ಟುಗು ಬಲ ఆయన మదిమే ఆపున బొడ్చింది కేండున్నగా బర్పేందు పండినాలు ఐదు బొక్క పాతిరిదు బర్పుజిందు పండలను దక్కులు పండేరు. ಕೇರಳ ಪೊಲೀಸರು ಎಂಕ್ಲಿನ ವಾ ಪಾತ್ರಲ ಕೇನಂದೆ ಜವಣನ ಕಡೆ ತಕ್ಲಿನ ಪಾತ್ರ ಕೇಂದು ಅಲ್ಲಿನ ಆಕ್ಲಿನ ಒಟ್ಟುಗು ಕಡಪುರ್ದು ಕೊಡ್ತೇರು. ನ್ಯಾಯಗಾದ ಕೋರ್టుಗು ಪೋಪಂದು ವೈಶಾಲಿನ ಅಪ್ಪೆಮ್ಮೆ ಪಂಡೇರು. ನ್ಯಾಯ ಬೇಕು, ಕೇರಳದಲ್ಲಿ ನ್ಯಾಯ ಸಿಗುವುದಿಲ್ಲ. ಮೊನ್ನೆ ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಕರೆಸಿದ್ರು. ಸೌದಲ್ಲಿ ಮಾತಾಡಿಗೆ ತುಂಬ ಕೈಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಅದ್ರ ಮಗಳು ಹೇಳ್ತಾನೆ ಅವ್ರಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ಮನೆ ಹೊರಗಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕಿದ್ದಾರೆ, ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು.
ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಕ್ಕಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈಯ ಹೊಡೆದ ಉಂಟು, ಲಘುಜಿ ಅದೇ ನಡೀತಾ ಉಂಟು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತು ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆಗ ಹೇಳಿದ್ರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಏನು ಬೇಡ, ಎಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು. ಅವಳು ಹೇಳಿದ್ರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು, ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ, ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ, ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ. ನಮ್ಮನ್ನು ಹೊರಗೆ ಕಳಿಸಿದ್ರು, ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಹೊರಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರ ಒಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು. ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರಲಿ ಅವಳು ಕೂಡ ಅಂತ. ವಿಷಯ ಕೇಳಲಿಲ್ಲ. ನೀನು ಯಾಕಮ್ಮ ಗೊತ್ತು, ನನಗೆ ಹಾಗೇನಿಲ್ಲ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ನಾವು ಕೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ನಿಮಗೆ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ, ಅವಳು ಮದುವೆ ಆಗಕ್ಕೆ ಹೇಳಿ ಅವ್ರು ಹೇಳಿದ್ರು. ಅದನ್ನು ಮತ್ತೆ ನೋಡಿ ಮಾತಾಡೋ, ಮನೆಗೆ ಬಂದು ಮತ್ತೆ ಮಾತಾಡುವ, ನಾನು ಅವ್ರ ಒಟ್ಟಿಗೆ ಬಾ ಅಂತ ಹೇಳಿದ್ದು ಅಷ್ಟೇ. ಅವ್ರು ಬರ್ತಾರೆ ಅಂತ ಹೇಳಿದಾಳೆ. ಬರ್ತಾರೆ ಅಂತ ಹೇಳಿ ಪೇಪರೆಲ್ಲ ಬರ್ದಲೇ ಕೊಟ್ಟರು, ಬರ್ತಾನೆ ಹೇಳಿ. ಮತ್ತೆ ಅವ್ರು ಚೇಂಜ್ ಮಾಡಿದ್ರು. ಬರುದಲ್ಲ, ಇದು ನಾಳೆ ಬರ್ತೇನೆ. ಮತ್ತೆ ನಮಗೆ ಒಳಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾತಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಬಿಜೆಪಿ RSS ಈ ದೇಶದ ಸ್ವಾತಂತ್ರ್ಯ ಪೊರಂಬಾಟುಡು ಪಾಲ್ದಿತ್ತೊಂದಿಜಿ ಅಧಿಕಾರ ಬನ್ನಗ ಕಾರ್ಮಿಕ ನೀತಿಲೇನ ತಿದ್ದದು ಬಂಡವಾಳ ಶಾಯಿಲಿನ ಪರಾಂದ ತೋಜಾದನಂದು CITU ಜಿಲ್ಲಾ ಒತ್ತುಗುರ್ಕಾರ್ಯರು ಯಾದವ ಶೆಟ್ಟಿ ಪಂತೆರು ಆರು ಬೆದ್ರಡು ಪ್ರತಿಭಟನೆ ಪಾತಿರಿಯರು. ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಯನ್ನು ದೆತ್ತುಪಾಡು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಒರಿಪಾಡು, ರೈತರಿಗೆ ಮಾರಕ ಆದುಪ್ಪನ ಬೀಜ ಕಾಯ್ದೆ ಬೊಕ್ಕ ಕರೆಂಟ್ ಖಾಸಗೀಕರಣ ಬೊಡ್ಚಿಂದು ಒತ್ತಾಯ ಮಲ್ತದು ಗುರುವಾರ ಬೆದ್ರಡ ಅಖಿಲ ಭಾರತ ಸ್ಟ್ರೈಕ್ ದಲೆಕ್ಕೊಡು ಪ್ರತಿಭಟನೆ ನಡೆತಂಡು. CITU ಜಿಲ್ಲಾ ಒತ್ತುಗುರ್ಕಾರ್ಯರು ಯಾದವ ಶೆಟ್ಟಿ ಪಾತೆರ್ದು ಬಿಜೆಪಿ RSS ಸ್ವತಂತ್ರ ಪೊರಂಬಾಟುಡು ಪಾಲ್ದೆತ್ತೊಂದುಜಿ ಈ ದೇಶದ ಅಸ್ಪೃಶ್ಯತೆ ಅನ್ಯಾಯಗೂ ಎದುರಾದ ಪೊರಂಬಾಟ ಮಲ್ತದುಜಿ ಆಂಡ ಅಧಿಕಾರ ಬನ್ನಗ ಮುಲ್ಪದ ನೆಲ ನೀರು ಸಂಪತ್ತನ್ನು ಅಂಬಾನಿ ಅದಾನಿಗೂ ಕೊಡ್ದು ಕಾರ್ಮಿಕ ನೀತಿಲಿನ ತಿದ್ದದು ಬಿಜೆಪಿ ನೀತಿ ಬಂಡವಾಳ ಸಾಯಿಲಿನ ಪರವಾದ ಎಂದು ಪಂಪನೆಯನ್ನು ಸಾಬೀತು ಮಲ್ತದನೆಂದು ದೂರಿಯರು. ರೈತ ಸಂಘದ ಜಿಲ್ಲಾ ಒತ್ತುಗುರ್ಕಾರ್ಯರು ಆಲ್ವಿನ್ ಮ್ಯಾನೇಜರ್ಸ್, CITU ಜಿಲ್ಲಾ ಒತ್ತುಗುರ್ಕಾರ್ದಿ ರಮಣಿ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹೋರಾಟನು ಅತ್ತಿಕುನಿ ಮಾತ್ರತ್ತೆ, ಸಂಘಟನೆ ಅತ್ತಿಕುನಿ ಮಾತ್ರತ್ತೆ, ಬಡವರಿಗೆ ಕಾರ್ಮಿಕರಿಗೆ ಅಕಲ ಹಕ್ಕು ಬಾಧ್ಯತೆಗೆ ಪಡೋದು ಹೋರಾಟ ಮಾಡ್ಬಿಡದ ನೀವು ಹೋರಾಟ ಮಲ್ಪಚ್ಚಿ ಬಂದ ರೀತಿಯಲ್ಲಿ ಪರೋಕ್ಷವಾದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿನ ಬಿಜೆಪಿ ಸರ್ಕಾರ ಪಂಡ್ಕೊಂಡು ನೇನು ನಮ್ಮ ಒಕ್ಕಡ ತುಟ್ಟಿ ಭತ್ತಕ್ಕೆ ಅನ್ನೋ ತಪ್ಪ, ರಜೆ ಸಂಬಳಕ್ಕೆ ಅನ್ನೋ ತಪ್ಪ, ಹೆರಿಗೆ ಭತ್ತಕ್ಕೆ ಅನ್ನೋ ತಪ್ಪ, ಕನಿಷ್ಠ ಕೂಲಿಕೆ ಅನ್ನೋ ತಪ್ಪ. ಈ ಬಿಜೆಪಿದ ಒರಿಯರೇ ಕಾರ್ಯಕರ್ತರ ಕೆಲ್ಲೆ ನಿಖಿಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ 4 ಸಂಹಿತೆಗಳು ಪಂಡ್ಕೊಂಡು ಹೆಣ್ಮಗಂಟೆ ಬೆಂದನೆ ಯಾವ್ದು 12 ಗಂಟೆ ಬೆಂದೋಡು ಒಂದು ಪಂಡ್ಕೊಂಡು ನಿಖಿಲ ಸಂಹಿತೆ ಪಂಡ್ಕೊಂಡು ಕನಿಷ್ಠ ಕೂಲಿ 178 ರೂಪಾಯಿ ಯಾವ. ಕೈಗಾರಿಕಾ ಬೊಕ್ಕ ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕುಡ್ಲ ಬೊಕ್ಕ ಕೆನರಾ ಕೈಗಾರಿಕಾ ಸಂಘದ ಜೊತೆ ಸೇರಿಗೆಡು MSME ಮಾರಾಟದಕ್ಲಿನ ಅಭಿವೃದ್ಧಿ ಕಾರ್ಯಕ್ರಮ ಫೆಬ್ರವರಿ 11 ಕಾಂಡೆ ಕೆನರಾ ಕೈಗಾರಿಕಾ ಸಂಘ ಬೈಕಂಪಾಡಿದ ಸಭಾ ಭವನೋಡು ನಡೆತಂಡು.
ಕೈಗಾರಿಕಾ ಬೊಕ್ಕ ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕುಡ್ಲ ಬೊಕ್ಕ ಕೆನರಾ ಕೈಗಾರಿಕಾ ಸಂಘದ ಜೊತೆ ಸೇರಿಕೆಡು ಎಂಎಸ್ಎಂಇ ಮಾರಾಟದಕ್ಲಿನ ಅಭಿವೃದ್ಧಿ ಕಾರ್ಯಕ್ರಮ ಫೆಬ್ರವರಿ 11 ಬುಧವಾರ ಕಾಂಡೆ ಕೆನರಾ ಕೈಗಾರಿಕಾ ಸಂಘ ಬೈಕಂಪಾಡಿದ ಸಭಾಭವನಡು ಅಟ್ಟಣೆ ಮಲ್ತದಿತ್ತರು. ಮಂಗಳೂರು ರಿಫೈನರಿ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಎಂಆರ್ಪಿಎಲ್ ನಿರ್ದೇಶಕರು ನಂದಕುಮಾರ್ ಬಿ ಪಿಳ್ಳೈ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಜಿಲ್ಲಾ ಕೈಗಾರಿಕಾ ಕೇಂದ್ರ ಎಐಡಿದ ಜಂಟಿ ನಿರ್ದೇಶಕರು ಗೋಕುಲ್ದಾಸ್ ನಾಯಕ್ ಗುರುಕಾರ್ಯ ವಹಿಸುತ್ತಿದ್ದರು. ಎಂಎಸ್ಎಂಇ ಡಿಎಫ್ಒ ಕುಡ್ಲದ ಸಹಾಯಕ ನಿರ್ದೇಶಕರು ಸುಂದರಮಾಳ, ಕೆನರಾ ಕೈಗಾರಿಕಾ ಸಂಘದ ಬೈಕಂಪಾಡಿದ ಗುರುಕಾರ್ಯರು ಎಂಡಿ ಪೂಜಾರಿ, ದಕ್ಷಿಣ ಕನ್ನಡ ಕಾಸಿಯಾ ಪ್ರತಿನಿಧಿ ಅರುಣ್ ಪಡಿಯಾರ್ ಮಲ್ಲಬಿನ್ನೆರಾದ ಪಾಲ್ಗೊಂಡರು. ಕಾರ್ಯಕ್ರಮಟ್ಟು ಮುಖ್ಯ ಸಂಪನ್ಮೂಲ ವ್ಯಕ್ತಿಲಾಯಿನ ಎಂಆರ್ಪಿಎಲ್ ನಾಗರಾಜ್ ಭಟ್, ಜಿಇಎಂ ಪ್ರತಿನಿಧಿ ಪಂಕಜ್ ಸಮಾಜ್, ಎನ್ಎಂಡಿಸಿದ ಡಬ್ಲ್ಯೂ ವಿನೋದ್, ಎನ್ಎಂಪಿಎ ಶೃಂಗೇಶ್ವರ, ಎನ್ಎಸ್ಐಸಿ ಬೆಂಗಳೂರದ ಡಾಕ್ಟರ್ ಸುರೇಶ್ ಕೆ ಬೊಕ್ಕ ಎನ್ಐಟಿಕೆದ ಡಾಕ್ಟರ್ ಬಿಜುನಾ ಸಿ ಮೋಹನ್ ಪಾಲ್ದೆತ್ತೊಂದು ಎಂಎಸ್ಎಂಇ ಲೆಗಾದ ತಿಕ್ಕುನ ಅವಕಾಶಲು ಸರ್ಕಾರದ ದೆತ್ತುನ್ನ ಕಾರ್ಯಲು ಬೊಕ್ಕ ನೋಂದಣಿ ರೀತಿ ನೀತಿಲಿನ ಬಗೆಟ್ ವಿವರವಾಯಿನ ಮಾಹಿತಿ ಕೊರಿಯರು. ಈ ಕಾರ್ಯಕ್ರಮಟ್ಟು ಎಂಎಸ್ಎಂಇ ಕ್ಷೇತ್ರದ ಪಾಕ ಕೈಗಾರಿಕೆಲಿನ ಪ್ರತಿನಿಧಿಗಳು ಪಾಲ್ದೆತ್ತೊಂದು ಮಾರಾಟ ಮಲ್ಪನಕಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟಿನ ಮಾಹಿತಿಯನ್ನು ದೆತ್ತೊಂದು ಕಾರ್ಯಕ್ರಮದ ಎಡ್ಡೆ ಉಪಯೋಗ ಪಡೆಯುಂಡೆರು. At MRPL last year we have procured over 1,000 crores of last financial year services and products from MSME. I'm happy to note that this year, even before the year is, 9 months, if you take it, we already crossed 960 crores. Still 1 quarter to go. So I'm happy to note that we'll exceed that target. We also follow, I think our share of MSME is more than 55%, other than the feedstock, of course. And we encourage MSME, and I just suggested my team here, instead of MSME approach us offering their services and support, we will go after them individually and we'll make certain scheme so that you just give the details. Our officer will approach you within 10 days and take what you can offer and see what best we can do as a partner. And I'm confident that today's deliberation will foster new partnership, stronger vendor ecosystems and accelerated MSME growth, aligned with the government policies of Atmanirbhar Bharat and vision to reach 5 trillion Indian economy. ನಾವು ಇವತ್ತು ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಮುಖದಲ್ಲಿ JD ಸರ್ ಒಂದು ಮುಂದಾಳುತ್ವದಿಂದ ನಾವು ಮಾಡಿದ್ದೇವೆ. ತಾವೆಲ್ಲ ಬಂದಿದ್ದೀರಿ, ಬೇರೆ ಬೇರೆ ಕಂಪನಿಯವರು, ಸಿಡ್ಬಿಯವರು ಇದ್ದೀರಿ, NMDC ಅವರಿದ್ದಾರೆ, NITಕೆಯಿಂದ ಮೇಡಮ್ ಮೊನ್ನೆ ಬಂದಿದ್ದರು. ಅವರಿಗೆ ನಾನು ಇವತ್ತೇ ಬನ್ನಿ, ಯಾಕಂದರೆ ಆ ಡಿಸೈನ್ ಇದರ ಬಗ್ಗೆ ಸ್ವಲ್ಪ ಜನರಿಗೆ ಜಾಸ್ತಿ ಅಂದರೆ MSMEಗೆ ಅವರು ಯಾವ ಥರ ಪ್ರಮೋಟ್ ಮಾಡ್ತಾರೆ, MSME ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ ಅವರು ಕೂಡ ಇದು ಮಾಡ್ತಾರೆ. ಈ ಕಾರ್ಯಕ್ರಮ ಆದ ನಂತರ ಬೇಕಿದ್ದರೆ 1-to-1 ಡಿಸ್ಕಷನ್ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಯಾರಿಗಾದರೂ MSMEಗಳಿಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದರೆ ಅವರು ಇರ್ತಾರೆ ಇಲ್ಲಿ. ಹಾಗೆಯೇ ಸಪೋಸ್ ವೆಂಡರ್ ರಿಜಿಸ್ಟ್ರೇಷನ್ ನಿಮಗೆ ಮಾಡಬೇಕು ಅಂತಿದ್ದರೆ, ಅವರಿಗೆ ಏನಾದರೂ ನಮಗೆ ಡೌಟ್ ಇದ್ದರೆ ಇಲ್ಲಿ ಅವರು 1-to-1 ಡಿಸ್ಕಷನ್ ನಮ್ಮದು ಕಾರ್ಯಕ್ರಮ ಆದ ನಂತರ ಮಾಡ್ತಾರೆ. ಸೊ ಇದೆಲ್ಲ ನಮಗೆಲ್ಲ ಒಳ್ಳೆಯ ಒಂದು ಅವಕಾಶ. ನಾವು ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾಕೆ ಮಾಡಿದೆ ಅಂತೇಳಿದ್ರೆ, ನಮ್ಮ ಇಂಡಸ್ಟ್ರಿ ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ ಅನ್ನುವಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಇದು ಮಾಡಿದ್ದೇವೆ. ಅದರೊಟ್ಟಿಗೆ ನನ್ನ ಇನ್ನೊಂದು ರಿಕ್ವೆಸ್ಟ್ ಎಲ್ಲ PSUಗಳಿಗೆ ಮತ್ತು ಎಲ್ರಿಗೂ, ನಾವು ಫಸ್ಟ್ ಟೈಮ್ ಆಗಿ ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಮುಂದಾಳುತ್ವದಲ್ಲಿ ನಾವೊಂದು ಮೇ 1, 2 ಮತ್ತು 3ನೇ ತಾರೀಕು, ಅಂದರೆ ಅದು ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ ಬರುತ್ತೆ, ನಾವೊಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾಯಿದ್ದೇವೆ. ನಾವು ನಮ್ಮ ಇಂಡಸ್ಟ್ರಿ ಎಕ್ಸಿಬಿಷನನ್ನು ಮಾಡ್ತಾಯಿದ್ದೇವೆ. ನಮಗೆ ನಾವಂದರೆ ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಇಂಥ ಒಂದು ಎಕ್ಸಿಬಿಷನನ್ನು ನಾವು ಇಂಡಸ್ಟ್ರಿ ಎಕ್ಸಿಬಿಷನನ್ನು ಮಾಡಿರಲಿಲ್ಲ. ಸೊ ಈ ಸಲ ನಾವು ನಮ್ಮ ಅಸೋಸಿಯೇಷನ್ನ ಮುಂದಾಳುತ್ವದಲ್ಲಿ ನಾವೀಗ ಮಾಡಬೇಕು ಅಂತ ಇದ್ದೇವೆ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಪಿರ ಪ್ರತಿಷ್ಠೆದ ಸುರುತ ವರ್ಷಾಚರಣೆ ಮಾತೃ ವೈಭವ ಫೆಬ್ರವರಿ 28 ಮಾರ್ಚ್ 2 ಮುಟ ನಡಪೆರೆಯಿತದು ದೊಂಪ ಮುಹೂರ್ತ ಮಲ್ತದೇರು. ಒಡಿಪು ಜಿಲ್ಲೆದ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಡು ಪಿರ ಪ್ರತಿಷ್ಠೆದ ಸುರುತ ವರ್ಷಾಚರಣೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿನ ಒಟ್ಟಿಗೂ ಫೆಬ್ರವರಿ 28 ಮಾರ್ಚ್ 2 ಮುಟ 3 ದಿನ ನಡಪಾಯರೆ ಅಟ್ಟಣೆ ಮಲ್ತದೇರು. ಆಲೆಕ್ಕುಡು ಕ್ಷೇತ್ರದ ಪ್ರಧಾನ ತಂತ್ರಿ ವಿದ್ವಾನ್ KP ಕುಮಾರ ಗುರು ಪೌರೋಹಿತ್ಯಡು ಉಚ್ಚಂಗಿ ಸೇರ್ದು ಮಾರಿಯಮ್ಮ ದೇವಿಡ ಪ್ರಾರ್ಥನೆ ಮಲ್ತದು ದೊಂಪಮೂರ್ತ ನಡಪಾಯರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ರತ್ನಾಕರ್ ಶೆಟ್ಟಿ ನಡಿಕೆರೆ,
ಅಭಿವೃದ್ಧಿ ಸಮಿತಿ ಬೊಕ್ಕ ಮಾತೃ ವೈಭವ ಸೇವಾ ಸಮಿತಿದ ಗುರ್ಕಾರ್ಯರು ಕೆ ವಾಸುದೇವ ಶೆಟ್ಟಿ, ಮರ್ಯಾದೆ ಗುರ್ಕಾರ್ಯರು ಲಾಲಾಜಿ ಆರ್ ಮಂಡನ್, ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಬೊಕ್ಕ ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಮಾತೃವೈಭವ ಸೇವಾ ಸಮಿತಿ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು. ಬಹಳ ಒಂದು ಚರಿತ್ರೆಗೆ ಸೇರಿರುವ ಕಾಪುನ ಅಮ್ಮನ ದೇಗುಲ ನಿರ್ಮಾಣ ಆಗಿ ಇವತ್ತು ಮಾತೃವೈಭವ ಎಂಬ ಒಂದು ಸಮಿತಿಯ ಮೂಲಕ ಚಪ್ಪರ ಮುಹೂರ್ತ ನೆರವೇರಿತು. ಮಾತೃವೈಭವ ಏನು ಅಂದರೆ ಇದು ಅಮ್ಮ ಕೊಟ್ಟ ಪ್ರೇರಣೆ. ಈ ಕ್ಷೇತ್ರ ಇಡೀ ಒಂದು ಪವಾಡ ಕ್ಷೇತ್ರ. ಇದು ಇಲ್ಲಿ ನಾವು ಎಣಿಸುವುದು ಒಂದಾದರೆ ಅಮ್ಮ ಮಾಡುವುದೇ ಬೇರೆ. ಅಮ್ಮ ನಾವೆಲ್ಲ ಮಕ್ಕಳು ಎಣಿಸೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಮಾಡಿಸ್ತಾ ಬಂದಿದ್ದಾರೆ. ಅದರ ಒಂದು ಚಿಂತನೆ ಅಮ್ಮನ ಪ್ರೇರಣೆ ಮಾತೃವೈಭವ. ಈಗ ನೋಡ್ತಾ ನೋಡ್ತಾ ನಾಡ್ದು ಮಾರ್ಚ್ 2ಕ್ಕೆ ಅಮ್ಮ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗ್ತಾಯಿದೆ. ಅದಕ್ಕಾಗಿ ಪ್ರತಿಷ್ಠಾ ವರ್ಧಂತಿ ಉತ್ಸವವನ್ನು ನೆರವೇರಿಸಬೇಕು ಎಂಬುದಾಗಿ ಎಲ್ಲ ನಾವು ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಬಂದ ಅಮ್ಮನ ಪ್ರೇರಣೆ ಈ ಒಂದು ವಾರ್ಷಿಕ ವರ್ಧಂತಿ ಇದು ಶಾಶ್ವತವಾಗಿ ಇರಬೇಕು. ಅದರ ಪೂಜಾ ವಿಧಿವಿಧಾನಗಳು ಶಾಶ್ವತವಾಗಿರಬೇಕು. ಅದಕ್ಕಾಗಿಯೇ ಒಂದು ಸಮಿತಿ ಆಗಬೇಕು. ಆ ಸಮಿತಿಯ ಹೆಸರು ಕೂಡ ಅದೇ ರೀತಿ ಇರಬೇಕು ಎಂಬ ಅಮ್ಮ ಕೊಟ್ಟ ಪ್ರೇರಣೆ ಬಗ್ಗೆ ನಾವೆಲ್ಲರೂ ಸದಸ್ಯರು ಚಿಂತನೆ ಮಾಡಿದಾಗ ನಮಗೆ ಬಂದ ಒಂದು ಹೆಸರು ಅಂದರೆ ಅದು ಮಾತೃವೈಭವ. ಯಾಕಂದರೆ ಅಮ್ಮ ನಮ್ಮ ಮಾತೃ ವೈಭವದಿಂದ ಇದ್ದರೆ ಮಕ್ಕಳಿಗೆಲ್ಲ ಸಂತೋಷ. ಅದಕ್ಕಾಗಿ ವರ್ಷಕ್ಕೆ 1 ದಿವಸ ಅಂದರೆ ಪ್ರತಿಷ್ಠೆಯ ದಿವಸ ಅಂದರೆ ವರ್ಷಕ್ಕೆ 3 ದಿವಸ ವಿಶೇಷ ಪೂಜಾ ವಿಧಿವಿಧಾನಗಳೊಂದಿಗೆ ಎಲ್ಲ ಪ್ರಪಂಚಾದ್ಯಂತ ಇರುವ ಅಮ್ಮನ ಮಕ್ಕಳು ಅಮ್ಮನ ಸನ್ನಿಧಿಯಲ್ಲಿ ಸೇರಬೇಕು. ವಿಶೇಷವಾಗಿ ಉಡುಪಿಯ ಕಾಪು ಹೊಸ ಮಾರಿಗುಡಿ ಕ್ಷೇತ್ರದಲ್ಲಿ 1 ವರ್ಷದ ಹಿಂದೆ ನಾವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರವಾಗಿ ನಮ್ಮೆಲ್ಲ ಬದುಕನ್ನು ನಾವು ತುಂಬಿಕೊಂಡಿದ್ದೇವೆ. ಇದೀಗ 1 ವರ್ಷ ಕಳೆದ ನಂತರ ತಾಯಿಯನ್ನು ಮತ್ತೆ ಪುನಃ ವೈಭವದಿಂದ ಕಾಣುವಂತಹ ಯೋಗ ನಮಗೆ ಬಂದೊದಗಿದೆ. ಅಮ್ಮನ ವೈಭವವನ್ನು ಕಾಣುವುದೇ ನಮ್ಮ ಬದುಕಿನ ದೊಡ್ಡ ಆಶಯ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ತಾಯಿಯ ವೈಭವವನ್ನು ನಾವು ಕಂಡಾಗ ನಮ್ಮ ಬದುಕು ಸಾರ್ಥಕತೆಗೆ ಬರ್ತದೆ. ಅದು ಕೇವಲ ತಾಯಿಯ ವೈಭವ ಮಾತ್ರ ಅಲ್ಲ, ಮಾತ್ರ ವೈಭವ ಅಲ್ಲ, ಅದು ನಮ್ಮ ಬದುಕಿನ ವೈಭವ ಆಗಲಿಕ್ಕೆ ನಮ್ಮ ಬದುಕನ್ನು ವೈಭವೀಕರಿಸಲಿಕ್ಕೆ ಒಂದು ದೊಡ್ಡ ಸಾಧನ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ 28ನೇ ತಾರೀಕಿನಿಂದ 2ನೇ ತಾರೀಕಿನ ತನಕ ನಿರಂತರವಾಗಿ ಧಾರ್ಮಿಕ ಸಾಂಸ್ಕೃತಿಕ ಮೊದಲಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾತೃವೈಭವದ ಮುಖಾಂತರವಾಗಿ ಮಾಡಲಿಕ್ಕಿದೆ. 2ನೇ ತಾರೀಕಿನಂದು ವಿಶೇಷವಾಗಿ ದೇವರಿಗೆ ಶ್ರೀಚಕ್ರ ಪೂಜೆಯನ್ನು ಮಾಡಲಿಕ್ಕಿದೆ. ವರುಷಕ್ಕೆ ಒಮ್ಮೆ ಮಾತ್ರ ಕಾಣಲಿಕ್ಕೆ ಸಿಗುವಂತಹ ಶ್ರೀಚಕ್ರ ಪ್ರತಿಷ್ಠಾಪನೆಯ ಸಮಯದಂದು ಗದ್ದಿಗೆಯಲ್ಲಿ ಸ್ಥಾಪನೆ ಮಾಡಿದಂತಹ ಬಂಗಾರದ ಶ್ರೀಚಕ್ರವನ್ನು 2ನೇ ತಾರೀಕಿನಂದು ಸೂರ್ಯೋದಯಕ್ಕೆ ನಾವು ಉದ್ಧಾರ ತೆಗೆದ ಶ್ರೀಚಕ್ರವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತಮಾನಗಳ ಪರ್ಯಂತ ನಿರಂತರವಾಗಿ ಅರ್ಚಿಸ್ತಾ ಪೂಜಿಸ್ತಾ ಮತ್ತೆ ಪುನಃ ನಾವು ಗದ್ದಿಗೆಯಲ್ಲಿ ಸ್ಥಾಪಿಸಲಿಕ್ಕುಂಟು. ಒಡಿಪು ಜಿಲ್ಲೆಯ ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ವರ್ಷಾದಿ ಜಾತ್ರೆ ದಾಲೆಕ್ಕೊಡು ಪುದೆ ಕಾಣಿಕೆ ಸಮರ್ಪಣೆ ನಡೆತಂಡು. ಏಣಗುಡ್ಡೆ ಶ್ರೀ ಬ್ರಹ್ಮ ಬೈದರ್ಕಳ ಗರುಡು ಹಿಡಿದು ಕಟಪಾಡಿ ಕ್ಷೇತ್ರ ಮುಟ್ಟ ಮೆರವಣಿಗೆ ನಡಪಾಯಿರು. ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ವರ್ಷಾದಿ ಜಾತ್ರೆ ದಾಲೆಕ್ಕೊಡು ಪುದೆ ಕಾಣಿಕೆ ಸಮರ್ಪಣೆ ಮಲ್ತೇರು. ಏಣಗುಡ್ಡೆ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡ್ದ ಕ್ಷೇತ್ರ ಮುಟ್ಟ ಮೆರವಣಿಗೆ ನಡೆತಂಡ. ಗರುಡಿದ ಪೂಜಾರಿ ಬೊಕ್ಕ ಇಂಪು ಪೂಜಾರಿ ಪ್ರಾರ್ಥನೆ ಮಲ್ತದು ಮೆರವಣಿಗೆಗೆ ಚಾಲನೆ ಕೋರುಂಡು. ಪುದೆ ಕಾಣಿಕೆ ಮೆರವಣಿಗೆ ಬತ್ತಿ ನಡೆದ ಬೊಕ್ಕ ಭಕ್ತರಿಗೆ ಪ್ರಸಾದ ಪಟ್ಟಿಯರು. ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಮಹೇಶ್ ಎನ್ ಅಂಚನ್, ಮರ್ಯಾದೆ ಪ್ರಧಾನ ಕಾರ್ಯಂತರು ಸುಧೀರ್ ಡಿ ಬಂಗೇರ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು.
ಕುಡ್ಲಾ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನಡು ವರ್ಷಾದಿ ಜಾತ್ರೆ ಕುಂಭ ಮಲ್ಲ ಉಚ್ಚಯ ಬುಧವಾರ ಶುರುವಾದಿತ್ತದ ಗುರುವಾರ ಮಲ್ಲ ತೇರು ನಡೆತಂಡ. ಕುಡ್ಲಾ ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನಡು ವರ್ಷಾದಿ ಜಾತ್ರೆ ಕುಂಭ ಮಲ್ಲ ಉಚ್ಚಯ ನಡೆತೊಂದಿತ್ತದು. ಎರಡನೇ ದಿನ ಗುರುವಾರ ದೇವರನ ಬಲಿ ಬೊಕ್ಕ ಮಲ್ಲ ತೇರು ನಡೆತಂಡ. ಕಾಂಡೆ ಗಣಪತಿ ಹೋಮ, ವೀರನಾರಾಯಣ ದೇವರಿಗೆ 25 ಕಲಶ, ಆದಿವಾಸ ಹೋಮ, ಕಲಶಾಭಿಷೇಕ, ನಾಗದೇವರಿಗೆ ಆಶ್ಲೇಷ ಬಲಿ, ಪಂಚಾಮೃತಾಭಿಷೇಕ, ತಂಬಿಲ, ದೈವಲಿಗ ಪರ್ವ ನಡೆತಂಡ. ಮಧ್ಯಾಹ್ನ ಮಹಾಪೂಜೆ ಆದ ಬಲಿಪಿದಾಡ್ದು ಮಹಾರಥೋತ್ಸವ ನಡೆತಂಡ. ಮಧ್ಯಾಹ್ನದ ಬುಕ್ಕ ಭಜನಾ ಸಂಕೀರ್ತನೆ, ಬಯ್ಯ ಭರತನಾಟ್ಯ, ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡ. ವರ್ಷಾದಿ ಜಾತ್ರೆ ದಾಲೆಕ್ಕೋಡು ಮಾಯಿ ರಡ್ಡು ಪೋಪುನಾನಿ ಶನಿವಾರ ಮುಟ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ದೀವೊಂದಿರೋ. ಬಂಟೆರ್ನ ಸಂಘ ನಾಸಿಕ್ಡ್ ಫೆಬ್ರವರಿ 14 ಆಯ್ತಾರ 3 ಗಂಟೆಗೆ ಹೋಟೆಲ್ ಮಸಾಲಾಸ್ 1 ಸಭಾಂಗಣಡು ಶ್ರೀ ರಾಮಚಂದ್ರ ಶೆಟ್ಟಿ ಮೆರ್ನಾ ಗುರ್ಕಾರ್ಮೆಡು ವಾರ್ಷಿಕ ಮಹೋತ್ಸವ ನಡಪೆರೆಯಿತದು. ಮಲ್ಲ ಬಿನ್ನೆರಾದು ಮುಂಬೈದ ಪುಗಾರ್ತಿದ ಚಾರ್ಟರ್ಡ್ ಅಕೌಂಟೆಂಟ್ CA ಸುರೇಂದ್ರ ಶೆಟ್ಟಿ ಪಾಲ್ಪಡೆಪೇರು. ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ರಾಹ್ಮರಿ ತಂಡ ಗಂಗಾಪುರ ರೋಡ್ ಮೊಕ್ಲೆಡ್ದು ಹಾರಿ ಲೀಲಾಮೃತ ಪನ್ಪಿನ ನೃತ್ಯ ವೈಭವ ಬೊಕ್ಕ ಸಂಘದ ಯುವ ಪ್ರತಿಭೆಲೆಡ್ದು ಶಿವಶಕ್ತಿ ಸಂಗಮ ನೃತ್ಯ ರೂಪಕ ಮೂಡ್ದು ಬರ್ಪುಂಡು. ಈ ವಾರ್ಷಿಕ ವೈಭವಗೂ ಮಾತಿರ್ಲ ಬತ್ತದ ಲೇಸನ ಪೊರ್ಲು ಮಲ್ತು ಕೊರಡು ಪಣದು ಕಾರ್ಯಂತೇರು ಪ್ರದೀಪ್ ಶೆಟ್ಟಿ ಬೊಕ್ಕ ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷರು ಪ್ರಮೋದ್ ಶೆಟ್ಟಿ ಭಿನ್ನಾಯ್ ತಂದರು.
ಬೈಕಂಪಾಡಿ ಕೈಗಾರಿಕಾ ವಲಯ ಕುಡುಂಬೂರು ನಡುಗಿರಿ ಗ್ರಾಮ ದೈವ ಜಾರಂದಾಯ ಬೊಕ್ಕ ಪರಿವಾರ ದೈವಲಿನ ದೈವಸ್ಥಾನಡು ಬಂಡಿ ನೇಮ ಮೂಜಿ ದಿನ ನಡೆತನುಂಡು. ಗುರುವಾರ ರಾತ್ರಿ ಮೈಸಂದಾಯ ಕಾಂತೇರಿ ಜುಮಾದಿ ಸರಳ ಜುಮಾದಿ ಬಂಟ ದೈವಲಿನ ಬಂಡಿ ನೇಮ ನಡೆತಂಡು. ಕುಡುಂಬೂರು ನಡುಗಿರಿ ಗ್ರಾಮ ದೈವ ಜಾರಂದಾಯ ಬೊಕ್ಕ ಸುಪರಿವಾರ ದೈವಲಿನ ದೈವಸ್ಥಾನ ಬೈಕಂಪಾಡಿ ಕೈಗಾರಿಕಾ ವಲಯದ ಮೈಸಂದಾಯ ಜಾರಂದಾಯ ಬಂಟ ಕಾಂತೇರಿ ಜುಮಾದಿ ಸರಳ ಜುಮಾದಿ ಬಂಟ ಪಿಳಿಚಂಡಿ ಬೊಕ್ಕ ಪರಿವಾರ ದೈವಲಿನ ವರ್ಷದ ನಡುಗಿರಿ ಬಂಡಿ ನೇಮ ಮೂಜಿ ದಿನ ನಡೆತೊಂದುಂಡು. ಸುರುತ ದಿನ ಗುರುವಾರ ಬಯ್ಯಗ್ ದೈವಲಿನ ಭಂಡಾರ ಏರಂಡು. ರಾತ್ರಿ ಸುರುಕು ಮೈಸಂದಾಯ ದೈವದ ನೇಮ ಐದು ಬೊಕ್ಕ ಕಾಂತೇರಿ ಜುಮಾದಿ ಸರಳ ಜುಮಾದಿ ಬಂಟ ದೈವಲಿನ ಬಂಡಿ ನೇಮ ನಡೆತಂಡು. ಕುಡುಂಬೂರು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು ವಾಸುಕಿ ನಾಗದೇವರು ಜಾರಂದಾಯ ಪರಿವಾರ ದೈವಲಿನ ಸೇವಾ ಟ್ರಸ್ಟ್ದ ಗುರುಕಾರ್ಯರ ಬೊಕ್ಕ ಸದಸ್ಯರು ಕುಡುಂಬೂರು ನಡುಗಿರಿ ಗ್ರಾಮ ದೈವ ಜಾರಂದಾಯ ಬೊಕ್ಕ ಸಪರಿವಾರ ದೈವಲಿನ ದೈವಸ್ಥಾನ ಆಡಳಿತ ಸಮಿತಿದ ಗುರುಕಾರ್ಯರ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕುಡುಂಬೂರು ಪತ್ತು ಸಂಸ್ಥೆರು ಕುಡುಂಬೂರು ಬೈಕಂಪಾಡಿದ ಉದ್ಯಮಿಲು ಊರ ಪರ ಊರ ಭಕ್ತರು ನೇಮತುವುದು ಮೂಲ್ಯದೆ ತೊಂಡೇರು. ಶುಕ್ರವಾರ ರಾತ್ರಿ ಜಾರಂದಾಯ ಬಂಟ ದೈವಲಿನ ಬಂಡಿ ನೇಮ ನಡೆತೊಂದುಂಡು. ಶನಿವಾರ ರಾತ್ರಿ ಪಿಲಿಚಂಡಿ ದೈವದ ಬಂಡಿ ನೇಮ ನಡಪೆರೆ ಉಂಡು. ಬಿದ್ರದ ಸಂಪಿಗೆ ಶ್ರೀ ಆದಿಶಕ್ತಿ ದೇವಸ್ಥಾನ ಪುತ್ತಿಗೆ ಪದೌದ ಶ್ರೀ ಆದಿಶಕ್ತಿ ದೇವಿಗೆ ಹೊಸ ಬೊಳ್ಳಿದ ಮುಚ್ಚಿಗೆ ಸಮರ್ಪಣೆ ಸಾನ್ನಿಧ್ಯ ಕಲಶ ಬೊಕ್ಕ ಚಂಡಿಕಾ ಯಾಗ ನಡಪಾದಿತ್ತೆರು. ಶ್ರೀದೇವಿಗೂ ವಿಶೇಷ ಪೂತ ಪೂಜೆ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲೆ ಬಿದ್ರ ಪುತ್ತಿಗೆ ಗ್ರಾಮದ ಪುತ್ತಿಗೆ ಪದೌಡು ಕುಡುಬಿ ಜನಾಂಗದ ಕಲು ಒಟ್ಟು ಸೇರಿದ 1981 ಶಿಲಾನ್ಯಾಸ ಮಲ್ತು ಕಟ್ಟು ದಿನ ಶ್ರೀ ಆದಿಶಕ್ತಿ ಮಂದಿರ 1981 ಶ್ರೀ ಆದಿಶಕ್ತಿ ದೇವಸ್ಥಾನ ಪನ್ಪನ ಪುದರ್ ಪಡೆದು ಬೆಳಗೊಂದು ಬೈದುಂಡು. ಕುಡುಬಿ ಜನಾಂಗದ ಆಡಳಿತಡು ಕರಿನ 40 ವರ್ಷಲಿಡ್ದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲೇನು ನಡಪೊಂದು ಬೈದಿನ ದೇವಸ್ಥಾನಡು ಈ ಸರ್ತಿ ಶ್ರೀ ಆದಿಶಕ್ತಿ ದೇವಿಗೂ 7 ಲಕ್ಷ ರೂಪಾಯಿ ಖರ್ಚಿಡು ಹೊಸ ಬುಳ್ಳಿದ ಮುಚ್ಚಿಗೆ ಮಲ್ತದ ಐತ ಸಮರ್ಪಣೆ ಸಾನ್ನಿಧ್ಯ ಕಲಶ ಬೊಕ್ಕ ಚಂಡಿಕಯ್ಯಾಗ ಅಟ್ಟಣೆ ಆದಿತ್ತಂಡು. ಕುಂಗೂರು ಚಾವಡಿ ಇಲ್ಲು ಶಿವಪ್ರಸಾದ್ ಆಚಾರ್ಯರ್ನ ಪೌರೋಹಿತ್ಯಡು ಐತರ ಕಾಂಡೆ ಧಾರ್ಮಿಕ ವಿಧಿವಿಧಾನಲೇನು ಕರಿತದ ಪ್ರಧಾನ ಹೋಮ ಸಾನ್ನಿಧ್ಯ ಕಲಶ ಆರಾಧನೆ ಬುಳ್ಳಿದ ಮುಚ್ಚಿಗೆ ಸಮರ್ಪಣೆ ಸಾನ್ನಿಧ್ಯ ಕಲಶಾಭಿಷೇಕ ಮಲ್ತದ ಪ್ರಸನ್ನ ಪೂಜೆ ಮಲ್ತೆರು.
ಚಂಡಿಕಯಾಗ ನಡಪಾದ ಪೂರ್ಣಾಹುತಿ ಮಲ್ತದ ಶ್ರೀದೇವಿಗೂ ವಿಶೇಷ ಪೂತ ಪೂಜೆ ನಡಪಾಯಿರು ನೊಪ್ಪ ಪ್ರಸಾದ ಅಟ್ಟಣೆ ಆದಿತ್ತಂಡ ಕುಡುಬಿ ಸಮಾಜದಕ್ಕೂ ಊರ ಪರವೂರ ಭಕ್ತರು ಸೇರಿದು ಶ್ರೀ ಆದಿಶಕ್ತಿ ದೇವಿನ ಇಂಬು ನಟ್ಟೊಂಡೆರು ಕುಡುಬಿ ವಾಳ್ಯದ ಗುರಿಕಾರ್ಯರು ಬೊಕ್ಕ ಪ್ರಧಾನ ಪೂಜೆ ಮಲ್ಪನ ಯಾದವ ಗೌಡ ವಾಳ್ಯದ ರಾಯಭಾರಿ ಜನ್ನಪ್ಪ ನೂಯಿ ಶ್ರೀ ಆದಿಶಕ್ತಿ ದೇವಸ್ಥಾನ ಪುತ್ತಿಗೆ ಪದವದ ಮರ್ಯಾದೆ ಗುರ್ಕಾರ್ಯರು ತುಕಾರಾಮ ಹಂಡೇಲ್ ಗುರ್ಕಾರ್ಯರು ತುಕಾರಾಮ ಪುತ್ತಿಗೆ ಪದವು ಒತ್ತು ಗುರ್ಕಾರ್ಯರು ಯಾದವ ಪಲ್ಕೆ ಕಾರ್ಯಂತರ್ ಪ್ರಶಾಂತ್ ಪಣವ್ ಗುರ್ಕಾರ್ಯರು ಪ್ರವೀಣ್ ನೂಯಿ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು ರಾತ್ರಿ ನಡತಿನ ಧಾರ್ಮಿಕ ಸಭೆಟ್ಟು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಬಿದ್ರಾ ಚೌಟೇರ್ನ ಅರಂತಳದ ಕುಲದೀಪ್ ಎಂ ಉದ್ಯಮಿ ಕೆ ಶ್ರೀಪತಿ ಭಟ್ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಪಾಲ್ಗೊಂಡಿರು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಾರ್ವಜನಿಕರನ್ನ ದುಡ್ಡುಡ್ದೆ ನಡೆತೊಂದುಂಡು ಸರ್ಕಾರ ಅನುದಾನ ಕೊರೊಂದಿತ್ತಿ ಖಾಸಗಿ ಸಂಘಟನೆದ ಕಾರ್ಯಕ್ರಮ ಅಂದು ಪಂಡದು ಜಿಲ್ಲಾಧಿಕಾರಿ ಅನುದಾನ ಬಿಡುಗಡೆ ಮಲ್ತೊಂದಿಜ್ಜೆರಿಂದ ಉತ್ಸವ ಸಮಿತಿದ ಗುರ್ಕಾರ್ಯರು ದಿನಕರ ಉಳ್ಳಾಲ್ ದೂರ್ದೇರು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಗುರ್ಕಾರ್ಯರು ದಿನಕರ ಉಳ್ಳಾಲ ಸುದ್ದಿ ಕೊಟ್ಟೋಡು ಪಾತಿರ್ದು ತೊಕ್ಕೊಟ್ಟು ಉಳಪೇಂಟದ ಅಂಬೇಡ್ಕರ್ ಮೈದಾನಡು ಫೆಬ್ರವರಿ 14 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ರಾಣಿ ಹಬ್ಬಕ್ಕ ವಂಶಧಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನಿತಾ ಸುರೇಂದ್ರ ಕುಮಾರ್ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಉದಿಪನ ಮಲ್ಪುವೆರು. ಹಬ್ಬಕ್ಕನ ಜನ್ಮ ಭೂಮಿಡು ಉತ್ಸವ ನಡಪಾಯರೆ ಸರ್ಕಾರ ಅನುದಾನ ತಡೆತದು ಮರ್ಯಾದಿಲ್ನ ಕೋರೊಂದಿಜ್ಜಿಂದು ಅಸಮಾಧಾನ ತೋಜಾಯಿರು. ಸಾರತ್ತೊರ್ಮನುತ್ತ ಸಂಪತ್ತ ಹಿಡಿದು ಸಾರ್ವಜನಿಕರನ್ನ ಕಾಸಿಡದೆ ರಾಣಿ ಹಬ್ಬಕ್ಕ ಉತ್ಸವ ನಡಪಾವೊಂದು ಬೈದಂಡು. ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಪನಾಗ 25 ಲಕ್ಷ ರೂಪಾಯಿ ಅನುದಾನ ಕೊಡ್ದಿತ್ತೇರು. 5 ಬುಕ್ಕಲ ಕೆಲವು ವರ್ಷ ಸರ್ಕಾರದ ಅನುದಾನ ಹೊಡೆದು ಉತ್ಸವ ನಡತೊಂದಿತ್ತಂಡು. ಅಂಡ ಇಂಚಿಪ್ಪದ ವರ್ಷಲೆಡು ಜಿಲ್ಲಾಧಿಕಾರಿಗಳು ಖಾಸಗಿ ಸಂಘಟನೆದ ಕಾರ್ಯಕ್ರಮ ಅಂದು ಕಾರಣ ಕೋರ್ದು ಅನುದಾನ ಬಿಡುಗಡೆ ಮಲ್ಪರ ಆಪುಜಿ 11 ದಿನಕರ ಉಳ್ಳಾಲ ದೂರಿಯರು. ಉತ್ಸವ ಸಮಿತಿ ಎತ್ಕೊನ್ನ ಗುರ್ಕಾರ್ಯರು ಕೆ ಜಯರಾಮ್ ಶೆಟ್ಟಿ, ಒತ್ತು ಗುರ್ಕಾರ್ಯರು ಸದಾನಂದ ಬಂಗೇರ, ಒತ್ತು ಗುರ್ಕಾರ್ದಿ ದೇವಕಿ ಆರ್ ಉಳ್ಳಾಲ ಸುದ್ದಿ ಕೊಟ್ಟೋಡಿತ್ತೇರು. ಅಧ್ಯಕ್ಷತೆಯನ್ನು ಸನ್ಮಾನ್ಯ UT ಖಾದರ್ ಅವರು ವಹಿಸಲಿದ್ದಾರೆ. ವಿಶೇಷವಾಗಿ ಪ್ರಶಸ್ತಿ ಪ್ರದಾನವನ್ನು ನಾವು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮ SCDC ಬ್ಯಾಂಕಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವರು ನೀಡಲಿಕ್ಕಿದ್ದಾರೆ. ಪ್ರಧಾನ ಅಭ್ಯರ್ಥಿರಾಗಿ ನಾವು ಸನ್ಮಾನ್ಯ DV ಸದಾನಂದ ಗೌಡರವರು ಇವತ್ತು ವಿಶೇಷವಾಗಿ ಇಲ್ಲಿ ಬರ್ತಾ ಇದ್ದಾರೆ. ನಮಗೆ ಜಯರಾಮ್ ಶೆಟ್ಟಿ ಅವರ ಹುಟ್ಟುಹಬ್ಬದ 80ನೇ ಹುಟ್ಟುಹಬ್ಬದ ಅಂತ ಹೇಳಿದರೆ ವರ್ಷದ ವಯಸ್ಸಲ್ಲಿ ಆಚರಣೆ ಮಾಡ್ತಾ ಇದೆ. ಹಬ್ಬಕ್ಕೋತ್ಸವ ಸಮಿತಿಯ ಲೆಕ್ಕದಲ್ಲಿ 29 ವರ್ಷ ಕಳೆದ ಇವತ್ತು ಸಂದರ್ಭದಲ್ಲಿ ನಮ್ಮ 80ನೇ ವರ್ಷದ ಹಬ್ಬ ನಮ್ಮ ಜಯರಾಮ್ ಶೆಟ್ಟಿ ಅವರು ಅವರು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿದ್ದರು. ಅವರ ಈ 80ನೇ ಹುಟ್ಟುಹಬ್ಬದ ಆಚರಣೆಯನ್ನು ವಿಶೇಷವಾಗಿ DV ಸದಾನಂದ ಗೌಡರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮವರೇ ಆದ ಸನ್ಮಾನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ನಮ್ಮ ಈ ಕಾರ್ಯಕ್ರಮವನ್ನು ಬೆನ್ನುಹತ್ತಲು ಪ್ರದಾನ ಮಾಡಲಿಕ್ಕಿದ್ದಾರೆ. ಬಂಟ್ವಾಳದ ಮಣಿ ನಾಲ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸರಪಾಡಿ ಎಂದೆಟ್ಟು ಕ್ಯಾಂಪ್ಕೋ ಬಜ್ಜೆ ದೆತ್ತೊನ್ನ ಪೊಸ ಕೇಂದ್ರ ಉದಿಪನ ಬೊಕ್ಕ ಬುಳೆಗಾರನ ಸಭೆ ಬುಧವಾರ ನಡೆತಂಡು.
ಬಂಟ್ವಾಳದ ಮಣಿನಾಲ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸರಪಾಡಿ ಎಂದೇಟ್ಟು ಕ್ಯಾಂಪ್ಕೋ ಬಜ್ಜೆ ದಿತೊನ್ನ ಹೊಸ ಕೇಂದ್ರ ಉದಿಪನ ಬೊಕ್ಕ ಬುಳೆಗಾರರಿನ ಸಭೆ ಬುಧವಾರ ನಡೆತಂಡ ಕ್ಯಾಂಪ್ಕೋ ಗುರ್ಕಾರ್ಯರ ಎಸ್ಆರ್ ಸತೀಶ್ ಚಂದ್ರ ಬಜ್ಜೆ ದಿತೊನ್ನ ಹೊಸ ಕೇಂದ್ರ ಉದಿಪನ ಮಲ್ತೇರು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಉಳಿಪಾಡಿ ಸಭಾ ಕಾರ್ಯಕ್ರಮ ಉದಿಪನ ಮಲ್ತೇರು ಬೇತೆ ಬೇಲೆಡ್ದು ಬೆನ್ನಿ ಕಾರ್ಯ ಎಡ್ಡೆ ಐತ ಒಟ್ಟುಗು ಒತ್ತು ಕಸುಬು ಮಲ್ತಂಡ ಎಡ್ಡೆ ಆದಾಯ ಮಲ್ಪೊಲಿಂದು ರಾಜೇಶ್ ನಾಯಕ್ ಪಂಡೇರು ಎಸ್ಆರ್ ಸತೀಶ್ ಚಂದ್ರ ಗುರ್ಕಾರ್ಮೆ ವಹಿಸದಿದ್ದೇರು ಮಣಿನಾಲ್ಕೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗುರ್ಕಾರ್ಯರು ಕೆ ರಾಧಾಕೃಷ್ಣಮಯ್ಯ ವ್ಯವಸ್ಥಾಪಕ ನಿರ್ದೇಶಕರು ಬಿವಿ ಸತ್ಯನಾರಾಯಣ ಒತ್ತು ಗುರ್ಕಾರ್ಯರು ಪದ್ಮರಾಜ್ ಪಟ್ಟಾಜಿ ಸಭೆಟಿತ್ತೇರು. ಬಹಳಷ್ಟು ರೈತರಿಗೆ ಸಹಕಾರ ಮಾಡಿದಂಥ ರೈತರೊಟ್ಟಿಗೆ ಇದ್ದು ರೈತರನ್ನು ಬೆಳೆಸಿದಂಥ ಸಂಸ್ಥೆ ಯಾವುದಿದ್ರೆ ಅದು ಕ್ಯಾಂಪ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆ ಅಧ್ಯಕ್ಷರ ಹತ್ರ ಮಾತಾಡ್ತಿದ್ದೆ, ಬಹಳಷ್ಟು ಬಿಗಿನಿಂಗಲ್ಲಿ ಹೇಗೆ ಸಂಸ್ಥೆ ನಷ್ಟದಲ್ಲಿ ಹೋಗ್ತಿತ್ತು, ಅದರ ಈಗ ಒಳ್ಳೆ ಲಾಭದಲ್ಲಿ ಬಂತು, ನಡುವೆ ಸ್ವಲ್ಪ ತೊಂದರೆಗಳಾಗ್ತದೆ. ಒಂದು ಸಂಸ್ಥೆ ಅಂದರೆ ಅದು ಸಾರ್ವಜನಿಕ ಒಂದು ಪ್ರಾಪರ್ಟಿ ಸಂಸ್ಥೆ ಅಂತ ಕೂಡಲೇ ಇದು ಬಹಳ ಸಹಜ. ಯಾಕೆಂದರೆ ಈ ಒಂದು ದುಡ್ಡುಗಳು ಹೋಗ್ತದೆ, ರೇಟ್ಗಳು ಫ್ಲೆಕ್ಚುಯೇಷನ್ ಆಗ್ತದೆ, ಭಾಳಷ್ಟು ತೊಂದರೆಗಳು ಅನುಭವಿಸ್ಕೊಡ್ತಾ ಈ ಸಂಸ್ಥೆಯನ್ನು ಉಳಿಸುವಲ್ಲಿ ಎಲ್ಲರೂ ಈಗಿನ ಡೈರೆಕ್ಟರ್ಸ್ಗಳು, ಹಿಂದಿನ ಇದ್ದ ಡೈರೆಕ್ಟರ್ಸ್ ಎಲ್ಲ ನಮ್ಮ ಅಧ್ಯಕ್ಷರು 2ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ಅಲ್ವಾ. ಅದರಿಂದ ಭಾಳ ಅನುಭವಿ ಅಧ್ಯಕ್ಷರು ಈಗ ಮಾಡಲಿಕ್ಕೆ ಡೈರೆಕ್ಟರ್ಸ್ ಮಾಡಬೇಕು, ಮತ್ತು ಡೈರೆಕ್ಟರ್ಸನ್ನು ಮೆಂಬರ್ಸ್ ಮಾಡಬೇಕು. ಹೌದಲ್ಲ, ನಾವೆಲ್ಲ ಆ ಥರ ವ್ಯವಸ್ಥೆಯಲ್ಲಿದ್ದವರು. ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವರ್ಷದ ಮಲ್ಲ ಉಚ್ಚಯ ಸಂಕ್ರಾಂತಿ ದಾನಿ ಶುರುವಾದಿತದ ಮಾಯಿ ತಿಂಗೊಲ್ದ 7 ಪೋಪುನಾನಿ ಮುಟ್ಟ ನಡಪೆರೆ ಉಂಡು. ಗುರುವಾರ ಜಾತ್ರೆಗೆ ಕೊಡಿಯೇರಂಡು. ಉಡುಪಿ ಜಿಲ್ಲೆದ ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವರ್ಷದ ಜಾತ್ರೆ ಗುರುವಾರ ಸಂಕ್ರಾಂತಿಗೆ ಕೊಡಿಯೇರ್ದು ಶುರುವಾಂಡು. ಮಾಯಿ ತಿಂಗೊಲ್ದ 7 ಪೋಪುನಾನಿ ಮುಟ್ಟ ಜಾತ್ರೆ ನಡಪೆರೆ ಉಂಡು. 14 ರಾತ್ರಿ ಉಚ್ಚಯ ಬಲಿ, ತಪ್ಪಂಗಾಯಿ ಬಲಿ, 15 ರಾತ್ರಿ ತೆಂಕು ಸವಾರಿ, ಕೊಪ್ಪಲಂಗಡಿ ಶ್ರೀ ವಾಸುದೇವ ಸ್ವಾಮಿ ದೇವಸ್ಥಾನ ಇಲ್ಯ ರಂಗ ಪೂಜೆ, 14 ರಾತ್ರಿ ಕೇರಿ ಉಚ್ಚಯ, 17 ರಾತ್ರಿ ಸಾಲಕಟ್ಟೆ ಪೂಜೆ ನಡಪೆರೆ ಉಂಡು. 18 ಶ್ರೀ ಮನ್ಮಹಾ ರಥೋತ್ಸವ ನಡಪೆರೆ ಇದ್ದದು. ಕಾಂಡೆ 10 ದೇವಿರು ತೇರು ಏರುನ, ಮಧ್ಯಾಹ್ನ ಸಾರ್ವಜನಿಕ ಉಪ್ಪು ಪ್ರಸಾದ, ರಾತ್ರಿ 8 ಶ್ರೀ ಮನ್ಮಹಾ ರಥೋತ್ಸವ ನಡಪುಂಡು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಮನೋಹರ್ ಎಸ್ ಶೆಟ್ಟಿ, ಕಾಪು ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ ಸೇರಿನಂಚ ಸಮಿತಿ ಸದಸ್ಯರು ಊರ್ದ ಸುತ್ತಮುತ್ತದ ಭಕ್ತರು ಈ ಜಾತ್ರೆಗೆ ಕೊಡಿಯೇರ್ನ ಪೊರ್ತುಡಿತ್ತರು. ಹೇಳ್ತಾರೆ, ತಮ್ಮ ಯಥಾಯಥ ಉಪಾಸತೆ ತದೇವ ಭವತಿ ಅಂತೇಳಿ. ಅಂದರೆ ನಮ್ಮ ಉಪಾಸನೆ ಇರತಕ್ಕಂತೆ ಭಗವಂತ ಒಲಿತಾನೆ ಅಂತಕ್ಕಂಥ ಶಾಸ್ತ್ರದ ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಆ ಕಾಲಘಟ್ಟದಲ್ಲಿ ನಮ್ಮ ಸಂಬಂಧಗಳು ಗಟ್ಟಿಯಾಗಬೇಕು. ಪರ ರಾಜ್ಯ ಪರ ದೇಶ ಎಲ್ಲಿದ್ದರೂ ಕೂಡ ವರ್ಷಕ್ಕೊಂದು ಸಲ ಊರಿನ ಉತ್ಸವಕ್ಕೆ ಜನ ಬರಬೇಕು, ಅದರಲ್ಲಿ ಭಾಗವಹಿಸಬೇಕು. ಅದರ ಪುಣ್ಯ ಫಲ ಇಡೀ ಕುಟುಂಬಕ್ಕೆ, ಇಡೀ ಊರಿಗೆ ಸಿಗಬೇಕಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಡೆಯ ಜನಾರ್ದನ ದೇವರು, ತಾಯಿ ಮಾರಿಯಮ್ಮ ಈ ಊರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಬೇಕು. ಎಲ್ಲರ ಮನೆಗಳಲ್ಲಿ ಸಮೃದ್ಧವಾದಂಥ ಬದುಕು, ಸಾಮರಸ್ಯದ ಬದುಕು ಅದನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ದೇವಸ್ಥಾನ ಒಟ್ಟಿಗೆ ನಮಗೆ ಮಾರಿಯಮ್ಮ ದೇವಸ್ಥಾನ ಉಂಟು, ಬಾರ್ ದೇವಸ್ಥಾನ ಉಂಟು, ಸಾವಿರ ಸೀಮೆ ಕಲ್ಕೂಡ ಅಂತ ಇದ್ದಾರೆ, ಅದೆಲ್ಲ ಇದಕ್ಕೆ ಕೆಳಗೆ ಬರ್ತದೆ. ಇದರಲ್ಲಿ ಇದರಲ್ಲಿ ತುಂಬ ಇಡೀ ಊರು ಗ್ರಾಮದ ಎಲ್ಲ ಜನ ಸೇರಿಕೊಂಡು ಇದು ಹೇಳ್ತಾರೆ, ಸಾವಿರ ಸೀಮೆ ಒಡೆಯರ್ ಅಂತ ಹೇಳ್ತಾರೆ. ಇದನ್ನು ಅಷ್ಟು ದೊಡ್ಡ ನಮ್ಮ ದೇವಸ್ಥಾನ
ಅದಕ್ಕೆಲ್ಲ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ಥರ ಜನರಿಗೆ ಅದನ್ನು ಇದು ಸಿಕ್ಕಿದೆ. ನಾವು ಎಲ್ಲರೂ ಬರ್ತಾರೆ, ಎಲ್ಲ ಜಾತಿ ಧರ್ಮದವರೆಲ್ಲ ಇಲ್ಲಿ ಬಂದು ಭಾರಿ ಪ್ರೀತಿಯಿಂದ ಎಲ್ಲ ನಾವು ಸೇರ್ತೇವೆ. ನಾವು ಇಲ್ಲಿ ಜವಂದಿ ಹಿಂದೂ ಪೊಣ್ಣುಲೇನು ಮೋಸದ ಬಳಿಕ ಬೂರ್ಪಾದು ಪ್ರೀತಿ ಪ್ರೇಮದ ಪುದರಡು ಮತಾಂತರ ಮಲ್ತದು ಆಕ್ಲಿನ ಬದುಕಡು ಗೊಬ್ಬುನ ಜಿಹಾದಿ ಶಕ್ತಿಲು ಇತ್ತ ವೈಶಾಲಿ ಪನ್ಪುನ ಪೊಣ್ಣನ್ನು ಒಯ್ತೊನ್ನವು ಬೇಜಾರದ ಸಂಗತಿಯಿಂದ ಹಿಂದೂ ಜಾಗರಣ ವೇದಿಕೆ ಕುಡ್ಲಾ ಘಟಕ ಏವ್ರತೋ ಜಾತಂಡು. ಹಿಂದೂ ಜಾಗರಣ ವೇದಿಕೆ ಕುಡ್ಲಾ ಘಟಕದ ನಾಯಕಿ ನರಸಿಂಹ ಮಾಣಿ ಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿ ಕುಟ್ಟುಡು ಪಾತಿರ್ದು ಜವಂದಿ ಪ್ರಾಯದ ಪೊಣ್ಣುಲೇನು ಮೋಸದ ಬಳಿಕ ಬೂರ್ಪಾದು ಪ್ರೀತಿ ಪ್ರೇಮದ ಪುದರಡು ಮತಾಂತರ ಮಲ್ತದು ಅಕ್ಲಿನ ಬದುಕಡು ಜಿಹಾದಿ ಶಕ್ತಿಲು ಗೊಬ್ಬೊಂದು ಇತ್ತೆ ವೈಶಾಲಿ ಪನ್ಪುನ ಪೊಣ್ಣು ಮಗಲೇರು ಒಯ್ತೊನ್ನವು ಬೇಜಾರದ ಸಂಗತಿಂದು ಏವ್ರ ತೋಜಾಯಿರು. ಹಿಂದೂ ಸಮಾಜದ ಪೊಣ್ಣುಲೇನೆ ಉದ್ದೇಶ ದೀವೊಂದು ಮತಾಂತರ ಮಲ್ತೊಂದುಲ್ಲೇರು. ಮತಾಂತರ ಲವ್ ಜಿಹಾದ್ಗ ಮೂಲ ತಾಣ ಕೇರಳ ಆದುಂಡು ದೆಟ್ SDPI ಸೀದಾ ಕೈ ಉಂಡು ಎಂದು ಪಂಡೇರು. ಜವಂದಿನ ಮದಿಮೆ ಆತಿನ ಬೇತೆ ಧರ್ಮದ ಜವಣೆ ಮೊಹಮ್ಮದ್ ಮಿದ್ಲಾಕ್ ಸುರತ್ಕಲ್ದ SDPI ನಾಯಕನ ಬಂಗಾರದ ಅಂಗಡಿಡ ಕೆಲಸ ಮಲ್ತೊಂದಿತ್ತದ ಆಯನ ಕುತಂತ್ರುಡು ಈ ಕಾರ್ಯ ಮಲ್ತದೆ. ಕೇರಳ ವಯನಾಡ್ದ ಸ್ಟೇಷನ್ ಪೋಷಕರ್ನ ಒಟ್ಟುಗೂ ಪಾತ್ರಕತೆ ನಡಪಾಯಿನ ಪುರ್ತುಡ್ಲ ಪೊಣ್ಣನು ಪೋಡಿಪಾದು ಅಲೆನು ಕಡಪುಡ್ದು ಕೊರ್ತು ಜೆರಿಂದು ದೂರಿಯೇರು. ಸುರತ್ಕಲ್ದ ಪರಿಸರುಡು ಡ್ರಗ್ ಮಾಫಿಯಾ ಮಿತಿ ಮೀರೊಂದಿತ್ತದ ಇಂದಕ್ಕೆ ಮುಂಕದ ಬಲ್ಲು ಪಾಡುಡು ಮತಾಂತರ ಕೈಕಂಜಿ ಕಂಡುನ ಲವ್ ಜಿಹಾದ್ ಡ್ರಗ್ಸ್ ತಪ್ಪಾಯರೆ ಸರ್ಕಾರ ಸರಿಯಾಯಿನ ಕಾನೂನು ಜಾರಿ ಮಲ್ಪುಡು. ಸರ್ಕಾರ ಈ ವಿಚಾರ ಗಂಭೀರವಾದದೆ ತಂದು ವೈಶಾಲಿನ ಇಲ್ಲಲ್ದಕ್ಲಿಗ ನ್ಯಾಯ ದೆಪ್ಪಾದ ಕೊರುಡುಂದು ನರಸಿಂಹ ಮಾಣಿ ಒತ್ತಾಯ ಮಲ್ತಿರು. ಅವರು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಲಿಸಿದ್ರು. ಇಲ್ಲಿ ಉನ್ನತ ಶಿಕ್ಷಣವನ್ನ ಯಾವುದು ಪ್ರತಿಷ್ಠಿತವಾದಂತಹ ಸಂಸ್ಥೆಯಲ್ಲಿ ಪಡ್ಕೊಳ್ಳುವಂತ ಸಂದರ್ಭ ಒಬ್ಬ ಮತಾಂಧಂತೆ ಹೇಳಬೇಕು. ಯಾಕಂತ ಕೇಳಿದ್ರೆ ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂಥದ್ದು ಇದು ಅತ್ಯಂತ ಕ್ರೂರವಾದಂಥ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹದ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ಬರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಅಂತ ಹೇಳುವಾಗ ಅವರನ್ನು ಸರಿಪಡಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿರುಗಿಸುವಂಥದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡಬೇಕಿದ್ರೆ ಭಾರಿ ದೊಡ್ಡದಾದಂಥ ಷಡ್ಯಂತ್ರ ಇದು. ಕೇರಳ ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕಳೆದ ಒಂದು ವರ್ಷದ ಹಿಂದೆ ಸ್ವತಃ ನಾವು ಆ ಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ವಿಸ್ಮಯ ಎನ್ನುವಂತ ಹುಡುಗಿ ಇದೇ ಇಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭ ಅಲ್ಲಿ ಒಬ್ಬ ಸಾಮಾನ್ಯ ಅವ ಡ್ರಗ್ಸ್ ಮತ್ತು ಬೇರೆ ಬೇರೆ ದಂಧೆಯಲ್ಲಿ ಜೈಲಲ್ಲಿ ಇದ್ದಂತ ವ್ಯಕ್ತಿ ಅವಳನ್ನ ತನ್ನ ಬಲೆಗೆ ಹಾಕೊಂಡ. ಲವ್ ಎನ್ನುವಂತ ಮೋಸದಾಟಕ್ಕೆ ಆ ಹುಡುಗಿ ಸಿಕ್ಕಾಕೊಂಡು, ಸಣ್ಣ ಹುಡುಗಿ 18 ವರ್ಷ ದಾಟಿದಷ್ಟೇ. ಇಲ್ಲಿಯವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ ಆ ಹುಡುಗಿಯನ್ನ ಎತ್ತವರು ತಂದು ಇಟ್ಕೊಂಡ್ರು. ಬೇರೆ ಕಡೆಗೆ ಅವರನ್ನ ಆ ಹುಡುಗನ ಸಹವಾಸ ಬೇಡ, ಸಂಪರ್ಕ ಆಗಬಾರ್ದು ಅಂತೇಳಿ ಒಂದ್ ಕಡೆ ಇಟ್ಟಂತ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಕೇರಳದ ಹೈಕೋರ್ಟ್ ಅಲ್ಲಿ ABS ಆಗ್ತಾನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಕೇಳಿದ್ರೆ ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳದ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸೋಸ್ಕರ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ABS ಆಗ್ತಾನೆ. ಆ ನಂತರ ಹುಡುಗಿ ಎಲ್ಲಿಂದಲೋ ತಪ್ಪಿಸಿಕೊಂಡು ಬೇರೆ ಒಂದು ಕಡೆ ಇದ್ರು. ಅವಳು ತಪ್ಪಿಸಿಕೊಂಡು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಸಹಕಾರವನ್ನ ಕೊಡ್ತಾರೆ. ಕೋರ್ಟಿಗೆ ಹೋಗಿ ಪೊಲೀಸರೇ ಸಹಕಾರವನ್ನ ಕೊಡ್ತಾರೆ. ಅಲ್ಲಿ ಕೇರಳದ ಸರ್ಕಾರ ಅಲ್ಲಿ ಅವರನ್ನ ಹುಡುಗನ ಜೊತೆ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತದೆ. ನೋಡಿ ವ್ಯವಸ್ಥಿತವಾಗಿ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಆಲಿಕೋಡಿ ಆಗ್ರ ತರವಾಡದ ಪ್ರತಿಷ್ಠಿತ ವರ್ಷದ ಉಚ್ಚಯ ಬೊಕ್ಕ ಧರ್ಮ ದೈವಲಿನ ನೇಮ ನಡತೊಂದುಂಡು. ಫೆಬ್ರವರಿ 14 ಶನಿವಾರ ಕಾಂಡೆ ಆಜೆಕ್ ಬಂಡಾರ ಏರ್ದು ಒರ್ಮರೇಕ್ ಜುಮಾದಿ ಬಂಟ ದೈವಲಿನ ನೇಮ ಬಯ್ಯ ಆಜರೇಕ್ ಗುಳಿಗ ದೈವದ ಕೋಲ ರಾತ್ರಿ 8 ಗಂಟೆಗೆ ಭಂಡಾರ ಏರ್ದು ಒರ್ಮರೇಕ್ ಕಲ್ಲುರ್ಟಿ ಪಂಜುರ್ಲಿ ದೈವಲಿನ ನೇಮ ಐತರ ಕಾಂಡೆ ಒರ್ಮೇಕ್ ಧರ್ಮ ದೈವ ಪಿಲಡ್ಕತ್ತಾಯ ಬಂಟ ದೈವದ ನೇಮ ಪತ್ತೇಕ್ ಧರ್ಮ ದೈವ ಪಿಲಡ್ಕತ್ತಾಯ ದೈವದ ನೇಮ ನಡಪುಣುಂದು ಆಲಿಕೋಡಿ ಆಗ್ರ ತರವಾಡದ ಪ್ರಕಟಣೆ ತೆರಿಪಾದರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆ.